ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 26ನೇ ಅಧ್ಯಾಯ ಶ್ಲೋಕ 1. ಭೌತಿಕ ಪ್ರಕೃತಿಯ ಮೂಲ ತತ್ವಗಳು. ಶ್ಲೋಕ 1. ಶ್ರೀ ಭಗವಾನುವಾಚ ಅತಾತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷ ಪ್ರಾಕೃತೇರ್ಗುಣೇ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕಿ ಜೈ. ದೇವೋತ್ತಮ ಪರಮ ಪುರುಷ ಕಪಿಲನು ಮುಂದುವರಿಸಿದನು, ನನ್ನ ಪ್ರಿಯ ಮಾತೆ, ನಾನೀಗ ಪರಮ ಸತ್ಯದ ವಿವಿಧ ಪ್ರಕಾರಗಳನ್ನು ನಿನಗೆ ವಿವರಿಸುತ್ತೇನೆ. ಅದನ್ನು ತಿಳಿದು ಯಾವ ವ್ಯಕ್ತಿಯು ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗಬಹುದು. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಇಲ್ಲಿ ಪ್ರಭುಪಾದ್ ಹೇಳುವಂತದ್ದು ಅನುವಾದ ಮತ್ತು ಭಾವಾರ್ಥದಲ್ಲಿ, ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇದ್ರೆ ನಾವು ಪ್ರಕೃತಿಯ ಗುಣಗಳಿಂದ ಆಚೆ ಬರ್ಬೇಕಂತ. ಹೇಗೆ ಅಂದ್ರೆ, ನಮಗೆ ಭಗವಂತನ ಧಾಮಕ್ಕೆ ಕೂಡ ಹೋಗ್ಬೇಕು, ಗುಣದಲ್ಲಿ ಕೂಡ ಇರಬೇಕು, ಆಗುವುದಿಲ್ಲ. ಪ್ರಭುಪಾದ್ ಇಲ್ಲಿ ಹೇಳ್ತಾರೆ, ಎಂತ ಹೇಳುವಂತ ಪ್ರಭುಪಾದ್, ಇವನೇ ಸ್ಲೈಟೆಸ್ಟ್ ಡಿಸೈರ್. ಯಾವ ಡಿಸೈರ್? ಸ್ಲೈಟೆಸ್ಟ್ ಅಂದ್ರೆ ಸಣ್ಣ ಇಚ್ಛೆ, ಭೌತಿಕ ಇಚ್ಛೆ ಇದ್ರೂ ಕೂಡ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಆಧ್ಯಾತ್ಮಿಕ ಲೋಕ. ಹೇಗೆ ಅಂದ್ರೆ, ಇದು ತುಂಬಾ ಬಾರಿ ಹೇಳಿದ್ದೇನೆ ಎಕ್ಸಾಂಪಲ್, ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಜಪಾನಲ್ಲಿ ಒಂದು ಟ್ರೈನ್ ಉಂಟು, ಬುಲೆಟ್ ಟ್ರೈನ್, ತುಂಬಾ ಫಾಸ್ಟ್ ಹೋಗುವಂತದ್ದು. ಅದರ ಸ್ಟಾಪ್ ಎಂತಂದ್ರೆ, ಫಸ್ಟಿಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ, ಮತ್ತೆ ಲಾಸ್ಟ್ ನಿಲ್ಲುವುದೇ ಇಲ್ಲ. ಅದು ನಾನ್ ಸ್ಟಾಪ್ ಹೋಗುವಂತ, ತುಂಬಾ ಫಾಸ್ಟ್ ಹೋಗುವಂತದ್ದು. ಆದ್ರೆ ನಮ್ಗೆ ಸರ್ಟೇನ್ ಡಿಸ್ಟೆನ್ಸ್ ಅಲ್ಲಿ ಇಳಿಬೇಕಿದ್ರೆ ಒಂದು ಬಾಕ್ಸ್ ತರ ಇರ್ತದೆ, ಅಲ್ಲಿ ಹೋಗಿ ನಿಲ್ಬೇಕಂತ. ಟ್ರೈನ್ ಹೋಗ್ತಾ ಇರ್ತದೆ, ಬಾಕ್ಸ್ ಪಟ್ ಅಂತ ಕೆಳಗೆ ಬೀಳ್ತದೆ. ಅದೇ ರೀತಿ ಈಗ ನಮ್ಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಭಗವಂತನ ಧಾಮಕ್ಕೆ ಹೋಗುವುದಂದ್ರೆ ಸಾಯುವಾಗ ಯಾವುದೇ ಭೌತಿಕ ಇಚ್ಛೆ ಇರಬಾರ್ದು. ವೈಕುಂಠದಿಂದ ವಿಮಾನ ಬರ್ತದೆ, ವಿಮಾನ ಬಂದ ಮೇಲೆ ಅದರಲ್ಲಿ ನಾವು ಕೂತ್ಕೊಳ್ಬಹುದು. ಎಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲ ಅದರಲ್ಲಿ ಉಂಟು, ನಾವು ಜಸ್ಟ್ ಕೂತ್ರೆ ಆಯ್ತು. ಹಾಗೆ ಹೋಗುವಾಗ ನಾವೀಗ ಭೂಲೋಕದಲ್ಲಿ ಇದ್ದೇವೆ. ಭೂಲೋಕದ ಮೇಲೆ ಭೂವರ್ಲೋಕ, ಅದರ ಮೇಲೆ ಸ್ವರ್ಗಲೋಕ, ಅದರ ಮೇಲೆ ಜನಲೋಕ, ತಪಲೋಕ, ಮಹರ್ಲೋಕ, ಬ್ರಹ್ಮಲೋಕ, ಈ ರೀತಿ ಲೋಕಗಳುಂಟು. ಅದರ ಮೇಲೆ ದೇವಿ ಧಾಮ, ಅದರ ಮೇಲೆ ಮಹೇಶ ಧಾಮ, ಅದರ ಮೇಲೆ ಬ್ರಹ್ಮಜ್ಯೋತಿ, ಅದರ ಮೇಲೆ ವೈಕುಂಠ, ಈ ರೀತಿ. ಹಾಗಾಗಿ ಈ ಎಲ್ಲ ಜಾಗವನ್ನು ನಾವು ನೋಡ್ತಾ ಹೋಗುದಂತೆ, ಎಲ್ಲ ಜಾಗವನ್ನು ನಾವು ನೋಡ್ತಾ ಹೋಗ್ಲಿಕ್ಕೆ ಉಂಟು ನಮ್ಗೆ. ಹಾಗಾಗಿ ಈಗ ಈ ಭೌತಿಕ ಲೋಕದಲ್ಲಿ ನಾವು ಎಂತ ಎಂಜಾಯ್ಮೆಂಟ್ ಹೇಳ್ತೇವೆ, ಎಂತ ಮಾರ ಎಂಜಾಯ್ ಮಾಡ್ತಾ ಇದ್ದಾರೆ, ಈ ರೀತಿ ಹೇಳ್ತೇವೆ. ಇಲ್ಲಿಗಿಂತ 1000 ಪಟ್ಟು ಜಾಸ್ತಿ ಉನ್ನತ ಲೋಕದಲ್ಲಿ ಉಂಟಂತೆ ಇಂದ್ರಿಯ ಸುಖಕ್ಕೆ. ಸ್ವರ್ಗಲೋಕದ ದೇಹವು ಕ್ಷಯಿಸುವುದಿಲ್ಲ, ಅಂದ್ರೆ ಕಂಪ್ಲೀಟ್ ಟ್ರಾನ್ಸೆಂಡೆಂಟಲ್ ಅಲ್ಲ, ಆದ್ರೆ ಇಲ್ಲಿಗಿಂತ ಬೆಟರ್. ಫ್ರಾಗ್ನೆನ್ಸ್, ಸ್ವರ್ಗಲೋಕದ ಜೀವಿಗಳ ದೇಹವು ಪರಿಮಳ, ಭೌತಿಕ ಲೋಕದ ಜೀವಿಗಳ ದೇಹವು ಪರಿಮಳ ಅಲ್ಲ. ಪ್ರಭುಪಾದ ಹೇಳುವಂತದ್ದು ಸ್ಟಿಂಕಿಂಗ್ ವಾಸನೆ. ದಿಸ್ ಬಾಡಿ ಇಸ್ ನಥಿಂಗ್ ಬಟ್ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್, ಮಸಲ್. ಪ್ರಭುಪಾದ ಹೇಳುವಂತದ್ದು ಈ ದೇಹ. ಆದ್ರೆ ಉನ್ನತ ಲೋಕದ ದೇಹ ಹಾಗೆ ಅಲ್ಲ. ಮತ್ತೆ ಉನ್ನತ ಲೋಕದಲ್ಲಿ, ಈಗ ಸ್ವರ್ಗಲೋಕದಲ್ಲಿ
ನಮ್ಮ 6 ತಿಂಗಳು ಅವರ ಒಂದು ದಿನ, ಇನ್ನೊಂದು 6 ತಿಂಗಳು ಅವರ ರಾತ್ರಿ. ಈಗ ಅವರ ದಿನ. ಜನವರಿ 14ಗೆ ಮಕರ ಸಂಕ್ರಮಣ ಆಗುವಾಗ ಅವ್ರ ದಿನ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಜುಲೈಗೆ ಎಂಡ್ ಆಗ್ತದೆ, ರಾತ್ರಿ ಆಗ್ತದೆ, ಮತ್ತೆ ಅವ್ರದ್ದು ರಾತ್ರಿ. ಅಂಥದ್ದು 10,000 ವರ್ಷ ಬದುಕ್ತಾರೆ ಸ್ವರ್ಗಲೋಕದಲ್ಲಿ. ಹಾಗಾಗಿ ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ನಮ್ಗೆ ಎಲ್ಲಿಯಾದ್ರೂ ಹೋಗುವಾಗ, ಈಗ ಸಪೋಸ್ ಬೈ ಕೃಷ್ಣಾಸ್ ಮರ್ಸಿ, ಗುರುಸ್ ಮರ್ಸಿ ನಮ್ಗೆ ಹೋಗ್ಲಿಕ್ಕೆ ಆಯ್ತು, ಟಿಕೆಟ್ ಸಿಕ್ತು ವೈಕುಂಠಕ್ಕೆ. ಆದ್ರೆ ಇದನ್ನೆಲ್ಲ ನಾವು ನೋಡ್ಲಿಕ್ಕೆ ಉಂಟು. ಹೋಗುವಾಗ ನಾವು ಹೇಗಾದ್ರೂ ಹೇಗೆ ಅಂದ್ರೆ ನೋಡಿ, ನೀವು ಗುಲಾಬ್ ಜಾಮೂನ್ ಅನ್ನು ಒಂದು ಪ್ಲೇಟ್ ಅಲ್ಲಿ ಹಾಕಿ ಕೊಂಡೋಗಿ, ನಾಯಿ ಎದುರು ಕೊಂಡೋಗಿ, ನಾಯಿ ಎಂತ ಮಾಡ್ತದೆ? ಜೊಲ್ಲು ಸುರಿಸ್ತದೆ. ಹೀಗೆ ಆಗ್ತದೆ ನಾಯಿಗೆ, ತಿನ್ನುವ ಅಂತ. ಅದಕ್ಕೆ ನಾವು ಭಗವಂತನೇ ಕೊಡುವಾಗ ಅದಕ್ಕೆ ನಾವು ಮುಚ್ಚುವಂಥದ್ದು. ನಾಯಿ ಅಂತಲ್ಲ, ನಾವು ಮನುಷ್ಯರು ಕೂಡ ನಾವು ಜೊಲ್ಲು ಸುರಿಸ್ತೇವೆ. ಮೊನ್ನೆ ಒಂದು 3-4 ದಿವಸದ ಹಿಂದೆ ಇಲ್ಲಿ 3 ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಸಣ್ಣವ ಸಂಜೆ ಹೊತ್ತಲ್ಲಿ, ಅದು ಬೆಳಿಗ್ಗೆ ಮಂಗಳಾರತಿಗೆ ಸ್ವೀಟ್, ನಾನು ಅದನ್ನು ತರ್ಲಿಕ್ಕೆ ಹೇಳಿದೆ. ಅದನ್ನೀಗ ನೋಡ್ತಾ ಇದ್ದಾನೆ. ಆಬ್ವಿಯಸ್, ಮಕ್ಕಳಂತಲ್ಲ, ದೊಡ್ಡವರು ಕೂಡ ಈಗ ನೋಡ್ತಾರೆ ಒಮ್ಮೆ. ಅದಕ್ಕೆ ನಾವು ಕ್ಲೋಸ್ ಮಾಡುವಂಥದ್ದು. ಯಾಕೆಂದ್ರೆ ನಮಗೆ ಡಿಸೈರ್ ಬರಬಾರ್ದು. ಭೋಗ ಮಾಡುವಂಥದ್ದು ಫಸ್ಟ್ ಕೃಷ್ಣ ಹ್ಯಾಸ್ ಟು ಟೇಸ್ಟ್ ಇಟ್. ಕೃಷ್ಣ ಟೇಸ್ಟ್ ಮಾಡ್ಬೇಕು, ಮತ್ತೆ ನಾವು ಟೇಸ್ಟ್ ಮಾಡುವಂಥದ್ದು. ಹಾಗೆ ಇದನ್ನು ಯಾಕೆ ಹೇಳಿದೆ ಅಂದ್ರೆ, ನಾವು ಈ ಉನ್ನತ ಲೋಕಕ್ಕೆ ಹೋಗುವಾಗ ನಾವು ಕೂಡ ಜೊಲ್ಲು ಸುರಿಸ್ತೇವೆ ಅಂತೆ. ಯಾಕಂದ್ರೆ ಇಲ್ಲಿಗಿಂತ 1000 ಪಟ್ಟು ಜಾಸ್ತಿ ಉಂಟು ಇಂದ್ರಿಯ ಸುಖಗಳು, ಜಾಸ್ತಿ ಉಂಟು. ಎಲ್ಲಿಯಾದ್ರೂ ನಮ್ಗೆ ಆಕರ್ಷಣೆ ಬಂದಲ್ಲಿ, ಹೇಗೆ ಜಪಾನಲ್ಲಿ ಆ ಟ್ರೈನ್ ಬಾಕ್ಸ್ ಅಲ್ಲಿ ನೀವು ಕೂತ್ರೆ ಪಾಟ್ ಅಂತ ಅಲ್ಲಿಗೆ ಆ ಲೋಕಕ್ಕೆ ಹೋಗ್ತೀರಂತೆ. ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಇಲ್ಲಿ ಕಪಿಲ ಹೇಳುವಂತದ್ದು, shall describe unto you the different categories of... ಒಂದು ನಿಮಿಷ. ನಾನೀಗ ಪರಮಸತ್ಯದ ವಿವಿಧ ಪ್ರಕಾರಗಳು ನಿನಗೆ ವಿವರಿಸುತ್ತೇನೆ. ಅದನ್ನು ತಿಳಿದು ಯಾವ ವ್ಯಕ್ತಿಯು ಪ್ರಕೃತಿ ಗುಣ ಪ್ರಭಾವದಿಂದ ಮುಕ್ತನಾಗುವುದು. ನೋಡಿ, ಈಗ ಮೇನ್ ಎಂತಂದ್ರೆ ಪ್ರಕೃತಿ ಗುಣಗಳಿಂದ ಮುಕ್ತನಾಗುವುದು ಹೇಗೆ? ಕಪಿಲನು ಇದನ್ನು ತಿಳಿಸ್ತಾ ಇದ್ದಾನೆ. ಈ ಪ್ರಕೃತಿ ಗುಣದಲ್ಲಿ ಇದ್ರೆ ನಮ್ಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಧಾಮದಲ್ಲಿ ಇರುವವರೆಲ್ಲ ಶುದ್ಧ ಸತ್ವದವರು. ಪ್ರಭುಪಾದ ಹೇಳುವಂಥದ್ದು, ಈಗ ತಮೋಗುಣ ರಜೋಗುಣ ಇಟ್ ಈಸ್ ಟೋಟಲಿ ಕಂಡೆಮ್ಡ್. ಪ್ರಭುಪಾದ ಹೇಳುವಂಥದ್ದು, ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಸತ್ವಗುಣ ಈಸ್ ಆಲ್ಸೋ ಕಂಡೆಮ್ಡ್. ಬಟ್ ಫ್ರಮ್ ಸತ್ವಗುಣ ಯು ಕ್ಯಾನ್ ಬಿಗಿನ್. ಸತ್ವಗುಣದಿಂದ ನಮ್ಗೆ ಎಂತ ಹೇಳುವಂತದ್ದು ಆಧ್ಯಾತ್ಮಿಕ ಬರ್ಬೋದು. ಆದ್ರೆ ದ ಸೋ ಕಾಲ್ಡ್ ಸತ್ವಗುಣ ಆಫ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಈಸ್ ಆಲ್ಸೋ ನಾಟ್ ಹೈಯೆಸ್ಟ್. ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಅನ್ನುವಂಥದ್ದು ಶುದ್ಧ ಸತ್ವ. ಹಾಗಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತದ್ದು ಶುದ್ಧ ಸತ್ವ ಇರುವಂತದ್ದು. ಹಾಗಾಗಿ ಹೇಗೆ ನಾವು ಇದರಿಂದ ರಿಲೀಸ್ ಆಗುವಂಥದ್ದು ಹೇಗೆ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಸಂಕೋಲೆ ಅಂದ್ರೆ ಹ್ಯಾಂಡ್ ಕಫ್ ಹೇಳ್ತೇವೆ, ಕೈದಿನವರಿಗೆ ಆಗ್ತಾರಲ್ಲ ಸಂಕೋಲೆ. ಈಗ ನರಕಲೋಕ ಅಂದ್ರೆ ಕಬ್ಬಿಣದ ಸಂಕೋಲೆ, ನಮ್ಮ ಭೂಲೋಕ ಅಂದ್ರೆ ತಾಮ್ರ ಕಾಪರ್ ಇದು ಸಂಕೋಲೆ, ಮತ್ತೆ ಸ್ವರ್ಗಲೋಕ ಅಂದ್ರೆ ಸಿಲ್ವರ್ ಇದು ಸಂಕೋಲೆ, ಮತ್ತೆ ಬ್ರಹ್ಮಲೋಕ ಅಂದ್ರೆ ಬಂಗಾರದ ಸಂಕೋಲೆ. ಈಗ ನನ್ನ ಒಂದು ಪ್ರಶ್ನೆ ನಿಮ್ಮಲ್ಲಿ, ಈಗ ಯಾವ ಸಂಕೋಲೆ ಒಳ್ಳೆಯದು? ಎಸ್, ಹರೇ ಕೃಷ್ಣ. ಓಪನ್ ಅನ್ಮೆಂಟ್ ಮಾಡಿದ್ದೇನೆ. ಯಾವುದು ಒಳ್ಳೆಯದು? ಎಲ್ಲಾ ಸಂಕೋಲೆಗಳು ಒಂದೇ. ಸಂಕೋಲೆ ಸಂಕೋಲೆ ಸಂಕೋಲೆ
ಹಾಗಾಗಿ ಈ ಸಂಕೋಲೆಯಿಂದ ನಾವು ಹೇಗೆ ಆಚೆ ಹೋಗುವಂಥದ್ದು ಅದನ್ನು ನಾವು ತಿಳಿಬೇಕು. ಹಾಗಾಗಿ ವೈಕುಂಠ ಅಂದ್ರೆ ಈಗ ತುಂಬಾ ನಾನು ನಿನ್ನೆದು ಪಾಯಿಂಟ್ ಅನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಮಾತಾಜಿ ಯಾರು ರಶ್ಮಿ ಹರೀಶ್ ಬಾಬು ಹೇಳಿದ್ರು. ನಿನ್ನೆ ಅಂಬರೀಷ್ ಮಹಾರಾಜ್ ಅವರ ಕಣ್ಣಿಂದ ಭಗವಂತನನ್ನು ನೋಡಿದ್ರಂತ ನಾನು ಹೇಳಿದೆ. ಅಲ್ಲಿಗೆ ನಾನು ಹೇಳಿದೆ ಎಂತ ಹೇಳಿದ್ರು, ಪ್ರಭುಪಾದ ಹೇಳುವಂಥದ್ದು, ಈ ಸೋ ಕಾಲ್ಡ್ ಆರ್ಗನೈಸೇಷನ್ ತುಂಬಾ ಸಮಾಜ ಸೇವೆ ಸಂಸ್ಥೆಗಳುಂಟು, ಅವರೆಂತ ನೇತ್ರದಾನ ಹೇಳ್ತಾರೆ. ಆದ್ರೆ ಒಬ್ಬ ಕುರುಡ ಅವನಿಗೆ ನೇತ್ರದಾನ ಆಗ್ತದೆ. ನೇತ್ರದಾನ ಆದ ಮೇಲೆ ಅವ ಎಂತ ಮಾಡುವಂಥದ್ದು, ಕಣ್ಣಿನಲ್ಲಿ ಬೇಡದು ನೋಡುವಂಥದ್ದು, ಪೋರ್ನೋಗ್ರಫಿ, BF ಇದೆಲ್ಲ ನೋಡ್ತಾನೆ. ಹಾಗಾಗಿ ಅವನಿಗೆ ನೇತ್ರದಾನ ಮಾಡಿ ಏನು ಪ್ರಯೋಜನವಿಲ್ಲ. ಹಾಗಾಗಿ ನಿನ್ನೆ ಅವ್ರಿಗೆ ಹೇಳಿದ್ರು, ನಮ್ಗೆ ಗೊತ್ತಿರುವುದಿಲ್ಲ, ನಾವು ನೇತ್ರದಾನ ಸಾಯುವಾಗ ದಾನ ಮಾಡುವಂಥದ್ದು. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ವಿದೌಟ್ ನಾಲೆಜ್ ಇಫ್ ಯು ಆರ್ ಡೂಯಿಂಗ್ ಎನಿಥಿಂಗ್ ಇಟ್ ಈಸ್ ಟೋಟಲಿ ನಾನ್ ಸೆನ್ಸ್. ಈಗ ನಿನ್ನೆ ನಿಮ್ಮ ಪ್ರಶ್ನೆ ಎಂತ ಇದ್ದದಂದ್ರೆ, ನಾವು ಸಾಯುವಾಗ ನಾವು ಹೇಳುವಂಥದ್ದು ನಮ್ಗೆ ಯಾರಿಗೆ ಹೋಗ್ತದೆ ಗೊತ್ತಿರ್ತದ? ಅದಕ್ಕೆ ಹೇಳುವಂಥದ್ದು, ಜ್ಞಾನದಿಂದ ನಾವು ಕೆಲಸ ಮಾಡಬೇಕು, ಜ್ಞಾನದಿಂದ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಇರ್ತಾರೆ, ಎಂತ ಅಮ್ಮ ನಮ್ಗೆ ಕೊಡಿ, ಕಾಲು ಇರುವುದಿಲ್ಲ, ಕೈ ಇರುವುದಿಲ್ಲ. ನಮ್ಗೆ ಎಂತ ಆಗ್ತದೆ? ಪಾಪ ಪುಣ್ಯ ಬರ್ತದೆ, ನಾವು ಹಣ ಕೊಡ್ತೇವೆ. ಇಲ್ಲ ಸರ್, ರಾಂಗ್, ಟೋಟಲ್ ನಾನ್ ಸೆನ್ಸ್. ಹೇಗೆಂದ್ರೆ ಅವನ ಆ ಅವಸ್ಥೆ ಅಂತಂದ್ರೆ ಪ್ರೀವಿಯಸ್ ಲೈಫ್ ಅಲ್ಲಿ ಅಷ್ಟು ಬೇಡದು ಮಾಡಿದ್ದಾನೆ. ಈಗ ನೀವು ಎಂತ ಮಾಡುದಂತ ದೊಡ್ಡ ಜನ ಆಗ್ಲಿಕ್ಕೆ ಹೋಗುವಂಥದ್ದು, ಅವನನ್ನು ಸರಿ ಮಾಡ್ತೇನೆ, ನಿಮ್ಮಿಂದ ಕೂಡ ಆಗುವುದಿಲ್ಲ, ಯಾರಿಂದ ಕೂಡ ಸರಿ ಆಗುವುದಿಲ್ಲ. ಯಾಕೆಂದ್ರೆ ಪ್ರಕೃತಿ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದೆ ಆನ್ ದಿ ಆರ್ಡರ್ ಆಫ್ ಕೃಷ್ಣ. ಹಾಗಾಗಿ ನಾವು ಒಳ್ಳೇದು ಮಾಡುದು ಅಂದ್ರೆ, ನಾವು ಕೂಡ ಯೂಶುವಲ್ ಎಂತ ಮಾಡ್ತೇವೆ, ನಾನು ಪ್ರಸಾದ ಕೊಡ್ತೇನೆ, ಹರೇ ಕೃಷ್ಣ ಹೇಳು ಅಂತ ಹೇಳ್ತೇವೆ. ಹಾಗಾಗಿ ನೆಕ್ಸ್ಟ್ ಲೈಫ್ ಏನೋ ಒಳ್ಳೇದಾಗ್ತದೆ. ಹಾಗೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ಒಳ್ಳೇದು ಯಾವುದಂತ. ಒಳ್ಳೇದು ಗೊತ್ತಿಲ್ಲದಿದ್ರೆ ಏನು ಪ್ರಯೋಜನವಿಲ್ಲ. ಅದಕ್ಕೆ ಜ್ಞಾನ ಬೇಕು. ಪ್ರಭುಪಾದಿ ಭಗವದ್ಗೀತೆ ಆಗ್ಲಿ ಭಾಗವತಮಲ್ಲಿ ನಮಗೆ ತಿಳಿಸುವಂಥದ್ದು ಅದೇ, ವಾಟ್ ಯು ಶುಡ್ ಡೂ, ಯು ಶುಡ್ ಡೂ ಎವ್ರಿಥಿಂಗ್ ವಿತ್ ಕೃಷ್ಣ ಕಾನ್ಶಿಯಸ್ನೆಸ್. ಹಾಗಾಗಿ ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟು ಏನು ಪ್ರಯೋಜನ? ಅದಕ್ಕಿಂತ ಕಣ್ಣಿಲ್ಲದಿರುವುದು ವಾಸಿ. ಯಾಕೆಂದ್ರೆ ಅಟ್ಲೀಸ್ಟ್ ಅವ ಎಂತೆಂತ ಬೇಡದ್ ನೋಡುವುದಿಲ್ಲ, ಕಣ್ಣು ಬಂದ ಮೇಲೆ ಬೇಡದ್ ನೋಡುವಂಥದ್ದು. ಹಾಗಾಗಿ ನಾವೆಂತ ಮಾಡುವಂಥದ್ದು, ಅವನನ್ನು ಅಂಧದಮ ಪ್ರದೇಶ, ನರಕದ ಅಂಧದಮ ಪ್ರವೇಶಕ್ಕೆ ನಾವು ಕಳಿಸುವಂಥದ್ದು ಕಣ್ಣು ಕೊಟ್ಟು. ದಿಸ್ ಇಸ್ ಭೌತಿಕ. ಹಾಗಾಗಿ ಪ್ರಭುಪಾದದ ವಿಷನ್ ಭೌತಿಕ ಅಲ್ಲ, ಟೋಟಲ್ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಬರಬಾರ್ದು, ಅಂದ್ರೆ ಮತ್ತೆ ಇಲ್ಲಿ ಹುಟ್ಟಬಾರ್ದು. ಯಾವುದೇ ಇರಲಿ, ಸ್ವರ್ಗಲೋಕ ಇರಲಿ, ಬ್ರಹ್ಮಲೋಕ ಇರಲಿ, ಮಹರ್ಲೋಕ ಇರಲಿ, ಯಾವುದೇ ಲೋಕ ಇರಲಿ, ಯಾವುದೇ ಲೋಕದಲ್ಲಿ ಹುಟ್ಟಿದ್ರೆ ಮತ್ತೆ ಬರ್ಬೇಕು. ಎಲ್ಲ ಲೋಕಗಳು ಪ್ರಕೃತಿಯ ಕಂಟ್ರೋಲ್ ಅಲ್ಲಿ ಉಂಟು. ಹಾಗಾಗಿ ಭಗವಂತನ ಧಾಮ ಮಾತ್ರ ಅವಳ ಕಂಟ್ರೋಲ್ ಅಲ್ಲಿ ಇಲ್ಲ, ಅದಿರುವಂತದ್ದು ರಾಧಾರಾಣಿಯ ಕಂಟ್ರೋಲ್. ರಾಧಾರಾಣಿ ಅಂತರಂಗ ಶಕ್ತಿ. ಈ ಮಾಯೆ ಪ್ರಕೃತಿ ಅವಳು ಬಹಿರಂಗ ಶಕ್ತಿ. ಹಾಗಾಗಿ ಭಗವಂತ ತ್ರಿಪಾದ ವಿಭೂತಿಯನ್ನು ಅಂತರಂಗ ಶಕ್ತಿಗೆ ಕೊಟ್ಟಿದ್ದಾನೆ, ಏಕಪಾದ ವಿಭೂತಿಯನ್ನು ಬಹಿರಂಗ ಶಕ್ತಿಗೆ ಕೊಟ್ಟಿದ್ದಾನೆ. ಇದು ಭಗವಂತನ ಮ್ಯಾನೇಜ್ಮೆಂಟ್. ಭಗವಂತ ಎಂತ ಮಾಡಿದ್ದಾನೆ ಅಂದ್ರೆ ಅವನ ಎಲ್ಲ ಶಕ್ತಿಗಳಿಗೆ ಕೆಲಸ ಕೊಟ್ಟಿದ್ದಾನೆ, ಈಸ್ ಮ್ಯಾನೇಜಿಂಗ್. ಹಾಗೆ ಕಪಿಲ ಹೇಳುವಂಥದ್ದು ಇಲ್ಲಿ, ತಾಯಿಗೆ, ನನ್ನ ಪ್ರಿಯ ಮಾತೆ, ನಾನೀಗ ಪರಮ ಸತ್ಯದ ವಿವಿಧ ಪ್ರಕಾರಗಳನ್ನು ನಿನಗೆ ವಿವರಿಸ್ತೇನೆ, ಅದನ್ನು ತಿಳಿದು ಯಾವ ವ್ಯಕ್ತಿಯು ಪ್ರಕೃತಿ ಗುಣ ಪ್ರಭಾವದಿಂದ ಮುಕ್ತನಾಗಬಹುದು. ಹಾಗಾಗಿ ಈ ಸಂಕೋಲೆಯಿಂದ ನಾವು ಹೇಗೆ ಮುಕ್ತವಾಗುವಂಥದ್ದು. ಸಂಕೋಲೆ ಅಂದ್ರೆ ಮಾಯೆ ನಮ್ಮನ್ನು ಹ್ಯಾರಾಸ್ ಮಾಡ್ತಾ ಇದ್ದಲ್ಲ, ನಾವು ಈಗ ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಅವಳು ನಮ್ಮನ್ನು ಕುಣಿಸ್ತಾ ಇದ್ದಾಳೆ, ನಾವು ಕುಣಿತಾ ಇದ್ದೇವೆ. ಮಾಯೆ ಹೇಳ್ತಾ ಇದ್ದಾಳೆ ಇಲ್ಲಿ ಡ್ಯಾನ್ಸ್ ಮಾಡು, ನಾವು ಡ್ಯಾನ್ಸ್ ಮಾಡ್ತಾ ಇದ್ದೇವೆ.
ಮಾಯ ಹೇಳ್ತಾ ಇದ್ದಲ್ಲಿ ಕೂತ್ಕೋ, ನಾವು ಕೂತ್ಕೊಳ್ತಾ ಇದ್ದೇವೆ. ಮಾಯ ಹೇಳ್ತಾ ಇದ್ದ ನೀ ನಿಲ್ಲು, ನಾವು ನಿಲ್ತಾ ಇದ್ದೇವೆ. ಹಾಗಾಗಿ ನಾವು ಟೋಟಲಿ ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಪ್ರಭುಪಾದ ಹೇಳುವಂತದ್ದು ಸ್ಟಾಪ್ ದಿಸ್. ಮಾಯೆ ಹೇಳಿದಾಗೆ ಕುಣಿಬೇಡ, ನಿಲ್ಲಿಸು ಇದನ್ನು. ಮತ್ತೆ ಎಂತ ಮಾಡ್ಬೇಕು? ಭಗವಂತನ ಕೃಷ್ಣ ಹೇಳಿದಾಗೆ ಕುಣಿ. ಈಗ ಪ್ರಭುಪಾದ ಹೇಳುವಂತದ್ದು ಅಮೆರಿಕ ಹೋಗುವಾಗ ಪ್ರಭುಪಾದ ಒಂದು ಭಜನೆ ಹೇಳ್ತಾರೆ, ನಚಾವ್ ನಚಾವ್, ನೀನು ನನ್ನನ್ನು ಕುಣಿಸು, ನಾನು ಎಂತ, ನಾನು ಗೊಂಬೆ, ನೀನು ಕುಣಿಸು. ಹಾಗಾಗಿ ನಾವು ಭಗವಂತನ ಅಡಿಯಲ್ಲಿ ನಾವು ಗೊಂಬೆ ಆಗ್ಬೇಕು, ಮಾಯ ಅಡಿಯಲ್ಲಿ ಅಲ್ಲ. ಮಾಯ ಅಡಿಯಲ್ಲಿ ನಾವು ಗೊಂಬೆ ಆದ್ರೆ ಎಂತಾಗ್ತದೆ? ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ಪುನರಪಿ ಜನನ ಪುನರಪಿ ಮಾನ, again become rat, again become cat, again become dog, again become snake. ಅದು ವಾಪಸ್ ಆಗ್ತಾ ಇರ್ತದೆ. ಹಾಗಾಗಿ ನೋಡಿ, ಇದು ತುಂಬಾ ಸೀರಿಯಸ್. ಈಗ ಫಸ್ಟಿಗೆ ನಾವು ಡಿಸೈಡ್ ಮಾಡ್ಬೇಕು. ಈಗ ನಾವು ಹೋಟೆಲ್ಗೆ ಹೋಗುವಾಗ ಫಸ್ಟಿಗೆ ನಾವು ಡಿಸೈಡ್ ಮಾಡ್ಬೇಕು, ನನಗೀಗ ಹೋಟೆಲ್ಗೆ ಹೋದೆ, ನನಗೆ ಮಸಾಲೆ ದೋಸೆ ಬೇಕಾ, ಇಡ್ಲಿ ವಡೆ ಬೇಕಾ, ನನಗೆ ಬನ್ಸ್ ಬೇಕಾ, ಯಾವ್ದು ಬೇಕು ನಾನು ಡಿಸೈಡ್ ಮಾಡ್ಬೇಕು. ಅಲ್ಲಿ ಹೋಗಿ ಎಂತ ಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು. ಇಲ್ಲ, ಯೋಚನೆ ಮಾಡ್ಲಿಕ್ಕಿಲ್ಲ, ನಾವು ಡಿಸೈಡ್ ಮಾಡ್ಬೇಕು. ಹೋಟೆಲ್ಗೆ ಹೋಗುವಾಗಲೇ ನನಗೆ ಈ ಐಟಮ್ ಅಂತ ತಿನ್ಬೇಕು, ನಾವು ಡಿಸೈಡ್ ಮಾಡ್ಬೇಕು. ಅದೇ ರೀತಿ ನಾವು ಡಿಸೈಡ್ ಮಾಡ್ಬೇಕು, ನಮಗೆ ಎಲ್ಲಿ ಹೋಗ್ಲಿಕ್ಕೆ, ವೇರ್ ಇಸ್ ಅವರ್ ಡೆಸ್ಟಿನೇಷನ್, ನಮ್ದು ಗುರಿ ಎಂತ? ಭಗವಂತನ ಧಾಮಕ್ಕೆ ಹೋಗುವುದಾ? ಓಕೆ, ನಾವು ಡಿಸೈಡ್ ಮಾಡ್ಬೇಕು. ಮತ್ತೆ ಭಗವಂತ ವ್ಯವಸ್ಥೆ ಮಾಡ್ತಾನೆ, ಭಗವಂತ ನೋಡ್ತಾ ಇರ್ತಾನೆ. ಭಗವಂತ ಎಂತಂದ್ರೆ ನಮ್ಮನ್ನು ಈಚ್ ಅಂಡ್ ಎವ್ರಿ ನಮ್ಮ ಪೊಸಿಷನ್ ಅನ್ನು ನೋಡ್ತಾ ಇರ್ತಾನೆ. ನಾವು ಸಿನ್ಸಿಯರ್ ಆಗಿ, ಎಸ್ ನನಗೆ ಮಾಯೆಯ ಅಡಿಯಲ್ಲಿ ಇರ್ಲಿಕ್ಕೆ ಇಚ್ಛೆ ಇಲ್ಲ, ನಾವು ಒಳಗಿಂದ ನಾವು ಡಿಸೈಡ್ ಮಾಡಿದ್ರೆ ಕೃಷ್ಣ ವಿಲ್ ಸೆಂಡ್ ಯು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಹೇಗೆ ದೇವತಿಗೆ ಅವಳ ಮಗ ಈ ಬಿಕೇಮ್ ಎ ಸ್ಪಿರಿಚುವಲ್ ಮಾಸ್ಟರ್, ಹೇಗೆ ಅವಾದ, ಅದೇ ರೀತಿ ಭಗವಂತ ನಮಗೆ ಕಳಿಸ್ತಾನೆ, ಬೋನಫೈಡ್ ಗುರುವನ್ನು ಕಳಿಸ್ತಾನೆ. ಮತ್ತೆ ನಾವು ಎಂತ ಮಾಡ್ಬೇಕು? ಯು ಹ್ಯಾವ್ ಟು ಹೋಲ್ಡ್ ಟೈಟ್ಲಿ ಈಸ್ ಲೋಟಸ್ ಫೀಟ್. ಯಾರ್ದು? ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಹಿ ವಿಲ್ ಟೇಕ್, ಅವ ನಿಮ್ಮನ್ನು ಕೊಂಡೋಗ್ತಾನೆ. ಆಗ ಈ ರೀತಿ ಮಾಡ್ಬೇಕು. ಹಾಗಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳುವಂತದ್ದು ದೈವೀಯೇಶ ಗುಣಮಯಿ ಮಮ ಮಾಯ ದುರತಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಂ ತರಂದಿದೆ. ಈಗ ಸಪೋಸ್ ಯಾರಾದ್ರೂ ಸಮುದ್ರದ ಮಧ್ಯೆಗೆ ಬಿದ್ರೆ ಅವನಿಗೆ ಎಷ್ಟೇ ಈಜು ಗೊತ್ತಿದ್ರು ಬರ್ಲಿಕ್ಕೆ ಆಗುದು. ಪ್ರಭುಪಾದ ಇದನ್ನು ಅಮೆರಿಕದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಅಮೆರಿಕದಲ್ಲಿ ಎಲ್ಲರಿಗೂ ಈಜು ಗೊತ್ತು, ಎಕ್ಸ್ಪರ್ಟ್. ಈಗ ನಮ್ದು ಗುರು ಮಹಾರಾಜ್ ಅವರು ಈ ನವದ್ವೀಪದಿಂದ ಒಂದು ದಡದಿಂದ ಈ ಕಡೆಗೆ ಸ್ವಿಮ್ಮಿಂಗ್ ಬರ್ತಾ ಇದ್ರು. ಅದು ಕೂಡ ದಿವಸಕ್ಕೆ ಹೋಗುವಂಥದ್ದು ಬರುವಂಥದ್ದು. ತುಂಬಾ ಹೇಳಿದಷ್ಟು ಸುಲಭ ಇಲ್ಲ. ನೋಡಿ, ನಾನು ನನ್ನ ಎಕ್ಸಾಂಪಲ್ ಹೇಳ್ತೇನೆ. 2014 ಎಂತ ಆಯ್ತು, ನನಗೆ ಸ್ವಲ್ಪ ಸ್ವಿಮ್ಮಿಂಗ್ ಗೊತ್ತುಂಟು, ಹಾಗೆ ನನಗೆ ಸ್ವಲ್ಪ ಅಹಂಕಾರ ಇತ್ತು. ಹಾಗೆ ನಾನು ಸ್ವಿಮ್ ಮಾಡ್ತಾ ಹೋದದ್ದು, ಆಲ್ಮೋಸ್ಟ್ ಅರ್ಧ ಹೋದೆ. ಅದು ಎಂತ ಆಯ್ತು ಅಂದ್ರೆ ನನ್ನನ್ನು ಆ ಕಡೆ ಕೊಂಡು ಹೋಗ್ತಾ ಉಂಟು, ಈ ಕಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಕೃಷ್ಣ ಕೃಪೆಯಿಂದ ಸ್ಟ್ರಗಲ್ ಮಾಡಿ ಒಂದು 20 ನಿಮಿಷ ಬಂದೆ ನಾನು. ಹಾಗಾಗಿ ಸುಲಭ ಇಲ್ಲ, ಹೇಳುವಷ್ಟು ಸುಲಭ ಇಲ್ಲ. ಪ್ರತಿ ಸಲ ಹೋಗ್ತಾ ಇದ್ರಂತೆ ಇವರು, ದಿವಸದಲ್ಲಿ ಆಚೆ ಹೋಗುವಂಥದ್ದು ಬರುವಂಥದ್ದು ಈ ರೀತಿ ಮಾಡ್ತಾ ಇದ್ರು. ಹೋಗುವುದು 2 ಸಲ, ಬರುವುದು 2 ಸಲ. ಎಕ್ಸ್ಪರ್ಟ್ ಸ್ವಿಮ್ಮರ್. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಎಷ್ಟೇ ದೊಡ್ಡ ಸ್ವಿಮ್ಮರ್ ಆದ್ರೂ ಕೂಡ ಸಮುದ್ರದ ಮಧ್ಯೆ ಬಿದ್ರೆ ಅವನಿಗೆ ಬರ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಸಮುದ್ರದ ಮಧ್ಯೆ ದೊಡ್ಡ ದೊಡ್ಡ ಮೀನುಗಳು ಉಂಟು, ತಿಮಿಂಗಿಲ, ಶಾರ್ಕ್, ವೇಲ್, ಇಂಥದ್ದೆಲ್ಲ ದೊಡ್ಡ ಅದು ನಮ್ಮನ್ನು ತಿಂದು ಬಿಡ್ತದೆ, ಅಷ್ಟು ದೊಡ್ಡ ಮೀನು. ಮತ್ತೆ ಸಮುದ್ರದಲ್ಲಿ ಮಧ್ಯದಲ್ಲಿ ತುಂಬಾ ಕೋಲ್ಡ್ ಅಂತೆ. ನಮ್ಗೆ ಸ್ವಲ್ಪ ನೀರಿಗೆ ಆಗುವಾಗ ಇದಾಗ್ತದೆ, ಅಲ್ಲಿ ತುಂಬಾ ಕೋಲ್ಡ್. ಎಂತಂದ್ರೆ ಇದೆಲ್ಲ ಗಟ್ಟಿ ಆಗ್ತದೆ, ಸುಲಭ ಇಲ್ಲ. ಮತ್ತೆ ಎಂತ ಹೇಳುವಂಥದ್ದು, ಸ್ಟೋನ್ಸ್ ಎಲ್ಲ ಈ ಪರ್ಲ್ಸ್ ಇದೆಲ್ಲ ತುಂಬಾ ಶಾರ್ಪ್ ಇರ್ತದಂತೆ. ಶಾರ್ಪ್ ಸ್ವಲ್ಪ ನಮ್ಮ ಕಾಲು ಅದಕ್ಕಾಗಿದ್ರೆ ಕಟ್, ನಿಮ್ಗೆ ಕಾಲು ಕಟ್.
ಹಾಗಾಗಿ ಎಂತ ದೊಡ್ಡ ಸ್ವಿಮ್ಮರ್ ಎಷ್ಟು ಎಕ್ಸ್ಪರ್ಟ್ ಆದ್ರೂ ಕೂಡ ಸಮುದ್ರದ ಮಧ್ಯೆ ಬಿದ್ರೆ ಅವ ಗಾನ್. ಆದ್ರೆ ಪ್ರಭುಪಾದ ಹೇಳುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗುವಂಥದ್ದು ಕೃಷ್ಣ ಮಾತ್ರ. ಎಷ್ಟೇ ದೊಡ್ಡ ಸಮುದ್ರ ಇದ್ರೂ ಕೂಡ ಕೃಷ್ಣ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಕೃಷ್ಣ ನಮ್ಮನ್ನು ಕೈ ಕೊಡ್ತಾನೆ, ನಮ್ಮನ್ನ ಮೇಲೆ ಇರ್ತಾನೆ. ಅದೇ ರೀತಿ ಪ್ರಕೃತಿಯಿಂದ ಹೊರಗೆ ಬರಲಿಕ್ಕೆ ಕೃಷ್ಣ ಪ್ರಜ್ಞೆ ಮಾತ್ರ, ಇಲ್ಲದೆ ಆಗುವುದಿಲ್ಲ. ಎಂಥದೇ ನಾವು ದೊಡ್ಡ ಸರ್ಕಸ್ ಮಾಡಿದ್ರು ಆಗುವುದಿಲ್ಲ. ಯಾಕೆಂದ್ರೆ ಭೌತಿಕ ಪ್ರಕೃತಿಗೆ ಭಗವಂತ ಜವಾಬ್ದಾರಿ ಕೊಟ್ಟಿದ್ದಾನೆ. ಎಂತ ಜವಾಬ್ದಾರಿ? ಪ್ರಭುಪಾದ ಹೇಳುವಂಥದ್ದು ಮಾಯಾ ಈಸ್ ಹ್ಯಾವಿಂಗ್ ಥ್ಯಾಂಕ್ಲೆಸ್ ಜಾಬ್. ವಾಟ್ ಈಸ್ ಥ್ಯಾಂಕ್ಲೆಸ್ ಜಾಬ್? ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ ಕೀಪಿಂಗ್ ಆಲ್ ಸೋಲ್ಸ್ ಅವೇ ಫ್ರಮ್ ಕೃಷ್ಣ. ಎಲ್ಲ ಆತ್ಮಗಳನ್ನು, ಜೀವಿಗಳನ್ನು ಭಗವಂತನ ದೂರ ಇಡುವಂಥದ್ದು ಅವಳಿಗೆ ಜವಾಬ್ದಾರಿ. ಈ ಜವಾಬ್ದಾರಿ ಮಾಡ್ಲಿಕ್ಕೆ ಅವಳಿಗೆ ಇಷ್ಟ ಉಂಟಾ? ಅವಳಿಗೆ ಇಷ್ಟ ಇಲ್ಲ. ನವದೀಪ್ ಮಾಯಾಪುರಲ್ಲಿ ಸೀಮಂತ ದ್ವೀಪ್ ಅಂದ್ರೆ ಸೀಮಂತಿನ ದೇವಿ ಮಾಯೆ, ಅವಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಚೈತನ್ಯ ಮಹಾಪ್ರಭು, ಯು ಹ್ಯಾವ್ ಗಿವನ್ ದಿಸ್ ವರ್ಕ್, ಐ ಡೋಂಟ್ ವಾಂಟ್ ಟು ಡೂ ದಿಸ್ ವರ್ಕ್. ನನಗೆ ಈ ಕೆಲಸ ಬೇಡ, ಎಲ್ಲ ಜೀವಿಗಳ ನಿನ್ನಿಂದ ದೂರ ಇಡುವಂಥದ್ದು. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಆನ್ ಯುವರ್ ಆರ್ಡರ್. ಆದ್ರೂ ಕೂಡ ನಾನು ಮಾಡ್ತಾ ಇದ್ದೇನೆ ನಿಮ್ಮ ಆಜ್ಞೆಯಲ್ಲಿ. ನೀವು ನನಗೆ ಕೆಲಸ ಕೊಟ್ಟಿದ್ದೀರಿ, ಜವಾಬ್ದಾರಿ ಕೊಟ್ಟಿದ್ದೀರಿ, ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಪ್ರಕೃತಿಯ ಕೆಲಸ ಅಂತ ಅಂದ್ರೆ ನಮ್ಮನ್ನೆಲ್ಲ ಭಗವಂತನ ದೂರ ಇಡುವಂತ, ಅಂದ್ರೆ ಗಡಿ ಗಡಿ ಅಡ್ವರ್ಟೈಸ್ ಕೊಡುವಂಥದ್ದು. ಈಗ ನಮ್ಮ ನಂತೂರಲ್ಲಿ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಸೋಚಿದು ದೊಡ್ಡ ಒಂದು ಕಟ್ಔಟ್ ಇತ್ತು, ಅಡ್ವರ್ಟೈಸ್ಮೆಂಟ್. ಹಾಗೆ ಅಲ್ಲಿ ಎವ್ರಿ ವೀಕ್ ಅವರ ಪೋಸ್ಟರ್ ಅನ್ನು ಚೇಂಜ್ ಮಾಡ್ತಾರೆ. ಅಂದ್ರೆ ಒಂದು ಬೇರೆ ಗ್ರೀನ್ ಕಲರ್ ಸಾರಿ, ನೆಕ್ಸ್ಟ್ ಬೇರೆ ಸಾರಿ, ಮತ್ತೆ ಈ ಪರ್ಲ್ಸ್ ಇದು ನೆಕ್ಲೆಸ್, ಕೆಲವೊಮ್ಮೆ ಡೈಮಂಡ್, ಕೆಲವೊಮ್ಮೆ ಗೋಲ್ಡ್, ಇದು ಕೆಲವೊಮ್ಮೆ ಹೀಗೆ ಮಾಡಿದ್ದು, ಕೆಲವೊಮ್ಮೆ ಹೀಗೆ ಮಾಡಿದ್ದು, ಹೀಗೆ ಬೇರೆ ಬೇರೆ ಪೋಸ್ಟ್. ಜನರೆಲ್ಲ ಬಸ್ಸಲ್ಲಿ ಮೇಲಿಂದ ಕೆಳಗೆ ಬರುವಾಗ ಹೀಗೆ ಹೀಗೆ ನೋಡ್ತಾರೆ. ದಿಸ್ ಇಸ್ ಮಾಯಾ. ಹಾಗೆ ಮಾಯಾಂದು ಕೆಲಸ ಎಂತ ಅಂದ್ರೆ ನಮ್ಮನ್ನೆಲ್ಲ ಹೀಗೆ ಮಾಡ್ಲಿಕ್ಕೆ, ಇದು ಎಷ್ಟು ಒಳ್ಳೇದುಂಟು, ದಿಸ್ ಇಸ್, ಅದು ಅವಳ ಕೆಲಸ. ಜೀವಿಗಳನ್ನು ಭಗವಂತನ ದೂರ ಇಡುವಂಥದ್ದು ಅವಳ ಕೆಲಸ. ಥ್ಯಾಂಕ್ಲೆಸ್ ಜಾಬ್ ಅಂತ ಪ್ರಭುಪಾದ ಇಡುವಂಥದ್ದು. ಬಟ್ ಸ್ಟಿಲ್ ಶಿ ಇಸ್ ಡೂಯಿಂಗ್. ಹಾಗಾಗಿ ನಾವು ಡಿಸೈಡ್ ಮಾಡ್ಬೇಕು ನಮ್ಗೆ ಹೇಗೆ ಪ್ರಕೃತಿಯಿಂದ ಹೊರಗೆ ಹೋಗುವಂಥದ್ದು. ಇದಕ್ಕೆ ಉಪಾಯ ಕಪಿಲ ಹೇಗೆ ದೇವಹೂತಿಗೆ ಹೇಳ್ತಾ ಇದ್ದಾನೆ, ಅದೇ ರೀತಿ ನಾವು ಕೂಡ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಇಂದ ಕೇಳಬೇಕು. ಈ ರೀತಿ ಕೇಳಿದ್ರೆ ನಮ್ಮ ಜೀವನ ಸಾರ್ಥಕ. ಹಾಗೆ ಇಲ್ಲಿ ಭಾವಾರ್ಥದಲ್ಲಿ ಹೇಳುವಂಥದ್ದು ಪ್ರಭುಪಾದ್, ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಆಗುವಂಥದ್ದು ಹೇಗೆ? ಭಕ್ತಿ ಸೇವೆಯಿಂದ ಮಾತ್ರ, ಬೇರೆ ಯಾವ ಪ್ರೊಸೆಸ್ ಇಂದ ಆಗುವುದಿಲ್ಲ. ಭಕ್ತ್ಯ ಮಾಂ ಅಭಿಜಾನಾತ್, ಭಕ್ತನಿಗೆ ಅರ್ಥ ಆಗ್ತದೆ ಭಕ್ತಿ ಸೇವೆಯಿಂದ. ಮತ್ತೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಭಗವಂತ ಅಂದ್ರೆ ಭಗವಂತನಿಗೆ ಫಾರ್ಮ್ ಉಂಟು. ಈಗ ನಮ್ಗೆ ಫಾರ್ಮ್ ಉಂಟು. ಈಗ ನಾನು ಹೇಳಿದ್ರೆ ನಿಮ್ಮ ತಂದೆಗೆ ರೂಪ ಉಂಟು, ನಿಮ್ಮ ತಂದೆಯ ತಂದೆಗೆ ರೂಪ ಉಂಟು, ನಿಮ್ಮ ತಂದೆಯ ತಂದೆಗೆ ರೂಪ ಉಂಟು. ಮತ್ತೆ ಭಗವಂತನಿಗೆ ಯಾಕೆ ಇಲ್ಲ? ನನ್ನ ತಂದೆಗೆ ಉಂಟಂತೆ, ನನ್ನ ತಂದೆಯ ತಂದೆಗೆ ಉಂಟು, ತಂದೆಯ ತಂದೆಗೆ ಉಂಟು. ಈ ರೀತಿ ನೀವು ಹೋದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ. ಬ್ರಹ್ಮ ಇಸ್ ದ ಸೆಕೆಂಡರಿ ಕ್ರಿಯೇಟರ್. ಅವನಿಗೆ ರೂಪ ಉಂಟು. ಎಂತ ರೂಪ ಬ್ರಹ್ಮಂದು? ಯಾರು ಹೇಳ್ತೀರಿ? ನಮ್ಮ ಬ್ರಹ್ಮಂದು ರೂಪ ಎಂತ? ಚತುರ್ಮುಖ. ಚತುರ್ಮುಖ. ಬ್ರಹ್ಮ ಬೋಲೆ ಚತುರ್ಮುಖ, ಕೃಷ್ಣ ಕೃಷ್ಣ ಹಾರೆ ಹಾರೆ, ಮಹಾದೇವ ಪಂಚಮುಖ, ರಾಮ ರಾಮ ಹಾರೆ ಹಾರೆ. ಹಾಗೆ ಚತುರ್ಮುಖ ಬ್ರಹ್ಮ ರೂಪ ಉಂಟು. ಹಾಗೆ ಬ್ರಹ್ಮನಿಗೆ ಅಪ್ಪ ಇದ್ದಾನೆ ಕೃಷ್ಣ, ಅವನಿಗೆ ಕೂಡ ರೂಪ ಉಂಟು. ಆದ್ರೆ ಯಾವ ರೂಪ? ಸಚ್ಚಿದಾನಂದ ವಿಗ್ರಹ. ನಮಗೆ ಭೌತಿಕ ರೂಪ ಅಲ್ಲ, ಟೋಟಲ್ ಟ್ರಾನ್ಸ್ಡೆಂಟಲ್ ಫಾರ್ಮ್. ಹೇಗೆಂದ್ರೆ ಕೃಷ್ಣ ಯಾವಾಗ್ಲೂ 16 ವರ್ಷದ ನವಯವನ್ನಾಗಿ ಕಾಣ್ತಾನೆ. ಹಾಗೆ ಇಲ್ಲಿ ಪ್ರಭುಪಾದ ಒಂದು ನೋಡಿ ಎಂತ ಹೇಳುವಂತ ಪ್ರಭುಪಾದ್, ಚೈತನ್ಯ ವಿವೇಚನ ಕೃಷ್ಣನ ಅರಿಯುವುದೆಂದರೆ ಅವನ ಅಂತರಂಗ ಶಕ್ತಿ. ಕೃಷ್ಣನ ವ್ಯಕ್ತಿಗತ ರೂಪ ಅಂತ ಹೇಳಿದ್ರೆ ಅಂತ ಅರ್ಥ. ಭಗವಂತನ ರೂಪ ಉಂಟು.
ಹಾಗಾಗಿ ಇದನ್ನು ನಾವು ಪರಂಪರಾ ಪದ್ಧತಿ ಅಂತ ತಿಳಿಬೇಕಂತ ಗುರು ಶಿಷ್ಯ ಪರಂಪರೆ ಪ್ರಭುಪಾದ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳುವಂತದ್ದು ಪ್ರಭುಪಾದ್, ಭಕ್ತಿ ಸೇವಾ ವಿಜ್ಞಾನವನ್ನು ಸಾಂಖ್ಯ ದರ್ಶನದಲ್ಲಿ ಅರ್ಥ ಮಾಡಿಕೊಂಡರೆ ಪ್ರಕೃತಿ ಗುಣಗಳಿಂದ ಮುಕ್ತನಾಗಬಹುದು. ಹಾಗೆ ಈ ಸಾಂಖ್ಯ ದರ್ಶನ ತುಂಬಾ ಇಂಪಾರ್ಟೆಂಟ್. ನಾನು ನಿನ್ನೆ ಈ ಚಾಪ್ಟರ್ ಅನ್ನು ಓದಿದೆ. ಇದು ಸ್ವಲ್ಪ ಇನ್ನು ಸ್ಟಾರ್ಟ್ ಆಗ್ತಾ ಸ್ವಲ್ಪ ಜಟಿಲ ಉಂಟು, ಆದ್ರೆ ನೋಡುವ ಎಷ್ಟಾಗ್ತದೆ ಅಷ್ಟು ನಾವು ತಿಳಿಸ್ಲಿಕ್ಕೆ ನೋಡುವ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು, ನನಗೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ತಾ ಇದೆ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಅದು ನಾಳೆ ಮಾಡುವ PPT ಮಾತಾಜಿ, ನನಗೆ ಹೋಗ್ಲಿಕ್ಕೆ ಉಂಟು. ಯಾವುದು ಅಕ್ಷಯ ತೃತೀಯ ಅದು. ಹರೇ ಕೃಷ್ಣ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜಯ.